ಉಡುಪಿಯ ಯೋಗ ಬಾಲೆ ಹಲವು ವಿಶ್ವ ದಾಖಲೆಗಳ ಸಾಧಕಿ ತನುಶ್ರೀ ಪಿತ್ರೋಡಿಯ ತನು ಯೋಗ ಭೂಮಿಯ 50ನೇ ಪ್ರದರ್ಶನ ಇಂದಿರಾನಗರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆಯಿತು. ಇದುವರೆಗೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ವಿಜಯಪುರದ 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ. ಯೋಗ ಮತ್ತು ದೇಶದ ಸಂಸ್ಕೃತಿ ಕುರಿತಾದ ವಿಶಿಷ್ಟ ಪರಿಕಲ್ಪನೆಯ ಕಾರ್ಯಕ್ರಮ ಇದಾಗಿದೆ. ಕೊಟ್ಟಿದೆ ಅನ್ನೋದು ಎಷ್ಟು ಮುಖ್ಯನೋ, ಯೋಗದ ಮೂಲಕ ನಾವೇನೆಷ್ಟು ಸಾಧನೆ ಮಾಡಿದ್ದೇವೆ ಅನ್ನೋದು ಬಗ್ಗೆ ಈ ನಿಟ್ಟಿನಲ್ಲಿ ಈ ತನು ಯೋಗ ಭೂಮಿ ಇವತ್ತು 50ನೇ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದಕ್ಕಾಗಿ ಸಾಕ್ಷೀಭೂತರಾದ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಂದಿನ ಒಂದು ಭವಿಷ್ಯವನ್ನು ಈಗ ರೂಪಿಸ್ತಾ ಇದೆ. ನಿಜವಾಗ್ಲೂ ತಾವೆಲ್ಲರೂ ಆ ಮಗುವಿಗೆ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಊರಿನ ಪ್ರತಿಭೆ ಇದು ನಿಜವಾಗಿಯೂ ವಾನೆತ್ತರಕ್ಕೆ ಹೋಗುವಂತಹ ಮಗು. ಇದರ ಬಗ್ಗೆ ನಾವೆಲ್ಲರೂ ಕೂಡ ಜಾಸ್ತಿ ಸಪೋರ್ಟ್ ಮಾಡಿ ಈ ಮಗುವಿಗೆ ಉತ್ತಮ ಭವಿಷ್ಯವನ್ನು ರೂಪಿಸುವಂತಹ ಕೆಲಸವನ್ನು ನಾವೆಲ್ಲ ಮಾಡಬೇಕು. ತುಂಬಾ ಸಂತೋಷ.